ಅವರಿಬ್ಬರು ಸ್ನೇಹಿತರಾಗಿದ್ದು ಎಲ್ಲೇ ಹೋದ್ರೂ ಕೂಡ ಜೊತೆಯಾಗಿ ಕಾಣಿಸಿಕೊಳ್ತಾ ಇದ್ರಾದ್ರೂ ಕೂಡ ನವೆಂಬರ್ 27ರ ಬಳಿಕ ಇವರಲ್ಲೊಬ್ಬ ನಾಪತ್ತೆಯಾಗಿದ್ದ. ಆತಂಕಗೊಂಡಂತಹ ಮನೆಯವರು ಮಗ ಮನೆಗೆ ಬಾರದೆ ಇದ್ದಾಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಪೊಲೀಸರು ಪ್ರಕರಣ ದಾಖಲಿಸಲು ಹಿಂದು ಮುಂದು ನೋಡಿ ಪ್ರತಿಭಟನೆಯ ಬಳಿಕ ತನಿಖೆ ಆರಂಭಿಸಿದ್ರು. ಕೊನೆಗೂ ಈ ನಾಪತ್ತೆ ಪ್ರಕರಣ ಅಂತ್ಯ ಕಂಡಿದ್ದು ನಾಪತ್ತೆಯಾದ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಮುಚ್ಚಿ ಹೋಗಲಿದ್ದ ಪ್ರಕರಣ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಬಳಿಕ ಎಚ್ಚೆತ್ತ ಪೊಲೀಸರು. ವಿಚಾರಣೆಯಿಂದ ಬೆಳಕಿಗೆ ಬಂತು ನಾಪತ್ತೆಯ ಹಿಂದಿನ ಅಸಲಿ ಕಥೆ. ಪೊಲೀಸರು ಅವನ ಜೊತೆ ಆಗಿದ್ದಾರೆ, ಅವರಿಗೆ ಜಾಬ್ ಕೊಡಬಾರ್ದು. ಹೀಗೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸ್ತಾ ಇರುವ ಇವರೆಲ್ಲ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ. ನಾಪತ್ತೆ ದೂರು ಸ್ವೀಕರಿಸಲು ನಿರಾಕರಿಸಿದ್ದು ಮಾತ್ರವಲ್ಲದೆ ಪ್ರಕರಣ ಏನು ಅನ್ನೋ ಬಗ್ಗೆಯೂ ಪೊಲೀಸರು ವಿಚಾರಿಸಿಲ್ಲ ಎಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಮಗ ಮನೆಗೆ ಬಂದಿಲ್ಲ ಅಂತ ತಾಯಿಯೊಬ್ಬಳು ದೂರು ನೀಡಲು ಬಂದ್ರೆ ಗದರಿಸಿ ವಾಪಸ್ಸು ಕಳಿಸಿದ್ದಾರೆ. ಆದ್ರೆ ಈ ವಿಚಾರ ಯಾವಾಗ ಸ್ಥಳೀಯ ಯುವ ಹೋರಾಟಗಾರ ಪ್ರಸಾದ್ ಎಂಬವರ ಗಮನಕ್ಕೆ ಬಂತೋ ಆವಾಗಲೇ ಪೊಲೀಸರ ಮೇಲೆ ಒತ್ತಡ ಆರಂಭವಾಗಿದೆ. ಹೀಗೆ ಒತ್ತಡದಲ್ಲಿ ಪೊಲೀಸರೇನೋ ಕೇಸು ದಾಖಲಿಸಿದ್ದು ನಿಜ, ಆದ್ರೆ ನಾಪತ್ತೆಯಾದ ಯುವಕನ ಪತ್ತೆ ಮಾತ್ರ ಆಗಲಿಲ್ಲ. ಹೀಗಾಗಿ ಹೋರಾಟಗಾರ ಪ್ರಸಾದ್ ಅವರ ನೇತೃತ್ವದಲ್ಲಿ ಗ್ರಾಮದ ಜನ ಹೀಗೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಇದೊಂದು ಕೊಲೆ ಎಂಬ ಶಂಕೆ ಇದ್ದು ಕಡಬ ಠಾಣೆಯ ಸಿಬ್ಬಂದಿ ಕೇಸು ಮುಚ್ಚಿ ಹಾಕುತ್ತಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಠಾಣೆಯಲ್ಲಿ ನಡೆಯುತ್ತಿರುವ ದೌರ್ಜನ್ಯವನ್ನು ವಿವರಿಸಿದ್ದಾರೆ. ಇನ್ನು ಕಡಬ ಸ್ಟೇಷನ್ ಅಲ್ಲಿ ಅಂತ ಕೆಲಸ ಇಲ್ಲಿ 100 ಕೇಸ್ ಆಗಿದೆ ಸರ್. ಕಡಬ ಸ್ಟೇಷನ್ ಅಲ್ಲಿ ಎಲ್ಲವನ್ನು ಲಂಚ ತಗೊಂಡು ಇವರು ಎಲ್ಲವನ್ನು ಇದೇ ತರನೇ ಮಾಡೋದವರು. ಮಾಡಲಿ ಸಣ್ಣ ಪುಟ್ಟ ಕೇಸ, ವೈದ್ಯದ ಕೇಸ, ಮರದ ಕೇಸ, ಇಲ್ಲ ಕಳ್ಳತನ ಮಾಡಿದ್ರೆ ಏನಾದ್ರು ಮಾತಾಡ್ಕೊಂಡು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಈ ಒಬ್ಬ ಮಾಡ್ರು ಮಾಡಿದನ್ನು ಅಷ್ಟು ಹೇಳಿದನ್ನು ಕೂಡ ಇವರು ಕ್ಯಾಲೆಸ್ ಮಾಡ್ತಂತಿದ್ರೆ ಹಾಗಿದ್ರೆ ನಾವು ಯಾರ ಹತ್ರ ಹೋಗಬೇಕು? ಡಿಪಾರ್ಟ್ಮೆಂಟ್ ಹತ್ರ ಅಲ್ಲದೆ ಮತ್ತೆ ನಾವೇ ಮಾಡೋದಿದ್ರೆ ನಾವೇ ಮಾಡ್ಕೊಳ್ಳುತ್ತೀವಲ್ಲ. ಈಗ ನೋಡಿ ಅವರು ಜನ ಇದ್ದಾರೆ, ಅವ್ರು ಬೇಕಾದ್ರೆ ನಾಳೆ ಬೇಕಾದ್ರೆ ಅವನು ಮಾಡ್ರು ಮಾಡ್ತಾರೆ. ಹಂಗೆ ಹಾಕೊಂಡು ಹೋದ್ರೆ ಅದು ಆಗಬಾರ್ದಲ್ಲ. ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬರೋದು. ನಿಮ್ಮ ಹತ್ರ ಬರುವಾಗ ನೀವು ನಮ್ಮನ್ನು ಅಲ್ಲಿ ನಾಯಿಗಿಂತ ಕಡೆ ಮಾಡಿ ನೀವು ಹೋಗಿ ನಮ್ಗೆ ಗೊತ್ತು ನಮ್ಮ ಹತ್ರ ಬರಬೇಡಿ ಅಂತ ಹೇಳೋದಿದ್ರೆ ಮತ್ತೆ ನಾವು ಯಾರ ಹತ್ರ ಹೋಗ್ಬೇಕು? ಇದು ಕಡಬ ತಾಲೂಕಿನಲ್ಲಿ ನಡೆದಿರುವ ಘಟನೆಯಾಗಿದ್ದು ಬಿಳಿನಿಲಿಯ ಸಂದೀಪ್ ಎಂಬ ಯುವಕ ನಾಪತ್ತೆಯಾಗಿದ್ದ. ನವೆಂಬರ್ 27ರಂದು ನಾಪತ್ತೆಯಾಗಿದ್ದ ಸಂದೀಪ್ ಎಲ್ಲಿ ಹೋಗಿದ್ದ ಎಂಬ ವಿಚಾರ ಗೊತ್ತಿಲ್ಲವಾದ್ರೂ ಆತನನ್ನ ಆತನ ಸ್ನೇಹಿತನ ಜೊತೆ ಕೊನೆ ಸಲ ಕಂಡವರಿದ್ದಾರೆ. ಹೀಗಾಗಿ ಕೊಲೆ ಅನುಮಾನವಿದ್ದು ಸಂದೀಪ್ ಸ್ನೇಹಿತ ಪ್ರತೀಕ್ ನನ್ನ ವಿಚಾರಣೆ ಮಾಡಿ ಅಂತ ಪೊಲೀಸರಿಗೆ ಗ್ರಾಮದ ಜನ ಒತ್ತಡ ಹಾಕಿದ್ದಾರೆ. ಇಲ್ಲೂ ಕೂಡ ಜನರ ಒತ್ತಡಕ್ಕೆ ಮಣಿದು ಪ್ರತೀಕ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರಾದ್ರೂ ಆತನನ್ನ ಸರಿಯಾಗಿ ವಿಚಾರಿಸಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು. ಸಂದೀಪ್ ಬಿಜೆಪಿ ಹಾಗೂ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ಕಾರಣ ಈ ಪ್ರಕರಣ ರಾಜಕೀಯ ತಿರುವು ಕೂಡ ಪಡೆದುಕೊಂಡಿತ್ತು. ಹೀಗಾಗಿ ಕಡಬ ಪೊಲೀಸ್ ಠಾಣೆಗೆ ಬಂದ ಬಿಜೆಪಿ ಪ್ರಮುಖರು ಪ್ರಕರಣವನ್ನ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೆಸಲು ಆಗ್ರಹಿಸಿದ್ದರು. ಬಿಳಿನೆಲೆ ನಮ್ಮ ಕಾರ್ಯಕರ್ತ ಸಂದೀಪ್ ಅನ್ನುವ ನಮ್ಮ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿದೆ. ಯಾರು ತಪ್ಪಿತಸ್ಥರನ್ನ ಬಂಧಿಸಿದ್ದಾರೆ, ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನು ಬಂಧನ ಆಗಬೇಕಂತ ನಾವೆಲ್ಲರೂ ಇವತ್ತು ಠಾಣೆಗೆ ಬಂದಿದ್ದೇವೆ. SP ಅವರು ಮತ್ತೆ ಅಡಿಷನಲ್ SP ಅವರು ಮತ್ತೆ ಠಾಣಾ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಡಬ ಈ ಭಾಗದಲ್ಲಿ ಈಗಾಗಲೇ ಗಾಂಜಾ ಸಿಕ್ಕಾಪಟ್ಟೆ ಹುಡುಗರು ಗಾಂಜಾ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಸೂಕ್ತ ತನಿಖೆ ನಂತರ ಇದು ಯಾವ ಕಾರಣಕ್ಕೆ ಇದನ್ನು ಹತ್ಯೆ ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದೆ ಅಂತ ಗೊತ್ತಾಗ್ತದೆ. ನಮ್ಮ ಮಂಡಲಾಧ್ಯಕ್ಷರು, ನಮ್ಮ ನಾಯಕ ಕೃಷ್ಣನ್, ನಾವೆಲ್ಲರೂ ಆ ಕಾರ್ಯಕರ್ತರ ಮನೆಯ ಜೊತೆ ಅವ್ರ ಜೊತೆ ನಾವಿದ್ದೇವೆ. ತಾಯಿ ನೋಡುವಾಗ ನಾವು ಬೇಸರ ಆಗ್ತದೆ, ಕೂಗ್ತಾ ಇದ್ದಾರೆ. ಆ ಮನೆಗೆ ಆಸರೆಯಾಗಿದ್ದ ಒಬ್ಬನೇ ಹುಡುಗ, ದೇವರ ಪೂಜೆ ಎಲ್ಲ ಮಾಡ್ತಿದ್ದ ಹುಡುಗ, ದೈವದ್ದು. ನಾನು ಅನ್ನೋದು ಇಂಥ ಕಾರ್ಯಕರ್ತರನ್ನ ಈ ರೀತಿಯಾಗಿ ಕಗ್ಗೊಲೆ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರು ಬದುಕುವುದು ಬಾರಿ ಕಷ್ಟ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದಕ್ಕೆ ತಕ್ಷಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು. ಅದೇ ರೀತಿ ಏನು ಗಾಂಜಾವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು.
ಇಷ್ಟೆಲ್ಲ ಘಟನೆ ನಡೆದ ಮೇಲೆ ಪೊಲೀಸರು ಪ್ರತೀಕ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಪ್ರತೀಕ್ ಸಂದೀಪ್ನನ್ನ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದು ತಾನು ಕೊಲೆ ಮಾಡಿದ ಸ್ಥಳವನ್ನೂ ತೋರಿಸಿದ್ದಾನೆ. ಜೊತೆಯಾಗಿ ತಿರುಗಾಡುತ್ತಿದ್ದ ಸಂದೀಪ್ ಹಾಗೂ ಪ್ರತೀಕ್ ನಡುವೆ ಗಾಂಜಾ ವ್ಯವಹಾರ ಇತ್ತು ಎಂಬ ಆರೋಪ ಕೇಳಿ ಬಂದಿದ್ದು ಇದೇ ವಿಚಾರವಾಗಿ ಕೊಲೆ ನಡೆದಿದೆ ಎಂದು ಅನುಮಾನಿಸಲಾಗಿದೆ. ಒಟ್ಟಾರೆ ಮುಚ್ಚಿ ಹೋಗುತ್ತಿದ್ದ ನಾಪತ್ತೆ ಪ್ರಕರಣವೊಂದು ಹೋರಾಟಗಾರರ ಪ್ರಯತ್ನದಿಂದ ಬಯಲಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.